ನಮಸ್ಕಾರ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಂತ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಇವತ್ತು ಮತದಾನದ ದಿನ, ಪ್ರಜಾಪ್ರಭುತ್ವದ ಹಬ್ಬ, ಕರ್ನಾಟಕದ ನಾಡಿನ ಪ್ರಜಾಪ್ರಭುತ್ವದ ಮತ್ತೊಂದು ಹಬ್ಬ, ಚುನಾವಣಾ ಹಬ್ಬ. ಅಂದರೆ ಈಗಾಗಲೇ ಚುನಾವಣಾ ಆಯೋಗ ವಿವಿಧ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡು ಈ ಬಾರಿಯ ಚುನಾವಣೆಯನ್ನು ಹಬ್ಬದ ರೀತಿಯ ವಾತಾವರಣ ಆಗಬೇಕು, ಅದು ಪ್ರಜಾಪ್ರಭುತ್ವದ ಹಬ್ಬ ಆಗಬೇಕು ಅಂತಲೇ ಸಾರಿದೆ. ಅದೇ ರೀತಿಯಲ್ಲಿ ಎಲ್ಲ ಸಿದ್ಧತೆಗಳಾಗಿ ಈಗಾಗಲೇ ಮತದಾನ ಆರಂಭಗೊಂಡಿದೆ. ಬೆಳಿಗ್ಗೆ 7 ಗಂಟೆಗೆ ಮತದಾನ ಆರಂಭಗೊಂಡಿದೆ. ಹಲವು ಕಡೆಗಳಿಂದ ನಮ್ಮ ವರದಿಗಾರರು ಒಂದಷ್ಟು ಚಿತ್ರಗಳನ್ನು ಕಳಿಸ್ತಾ ಇದ್ದಾರೆ. ಗಣ್ಯರು ಕೂಡ ಈಗಾಗಲೇ ಬೆಳಿಗ್ಗೆ ಮತದಾನವನ್ನು ಮಾಡಿದ್ದಾರೆ. 7 ಗಂಟೆ ಸುಮಾರಿಗೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ಮತದಾನಗಳನ್ನೆಲ್ಲ ಮಾಡಿದ್ದಾರೆ. ವಿವಿಧಗಳಿಂದ ಮಾಹಿತಿ ಬರ್ತಾ ಇದೆ. ಇದೀಗ ನೇರ ಪ್ರಸಾರದ ಮಾಹಿತಿ ನಮಗೆ ಬರ್ತಾ ಇರುವುದು ಮಂಗಳೂರಿನ ಸೈಂಟ್ ಸೆಬಾಸ್ಟಿಯನ್ ಮತದಾನ ಕೇಂದ್ರದಲ್ಲಿ ನಡೀತಾ ಇರುವಂತಹ ಮತದಾನದ ಪ್ರಕ್ರಿಯೆಯ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ರಿ. ಮಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ JR ಲೋಬೋ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ JR ಲೋಬೋ ಅವರು ಮತದಾನ ಮಾಡುವಂತ ಒಂದು ಕ್ಷೇತ್ರ ಇದು. ಸೈಂಟ್ ಸೆಬಾಸ್ಟಿಯನ್ ಮತದಾನ ಸ್ಕೂಲ್ನ ಮತದಾನ ಕೇಂದ್ರದ ನೇರ ಪ್ರಸಾರ ನಿಮ್ಮ ಮುಂದೆ. ನಮ್ಮ ಬೆಂದೂರಿನಲ್ಲಿರುವ ಸಂತ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ, ಇಲ್ಲಿ ಇರುವಂಥ ಬೂತ್ ಸಂಖ್ಯೆ 123ರಲ್ಲಿ ನಾನು ನನ್ನ ಮತವನ್ನು ಚಲಾಯಿಸಿದ್ದೀನಿ. ಮತದಾನಕ್ಕೆ ಬೆಳಿಗ್ಗೆನೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸರದಿಯಲ್ಲಿ ನಿಂತಿರುವುದು ಕಂಡು ಬಂದದ್ದು, ಜೊತೆಯಲ್ಲಿ ನಮ್ಮ ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲು ಉತ್ಸುಕತೆಯನ್ನು ತೋರಿಸಿದ್ದು ಭಾಳ ಸಂತೋಷದ ವಿಚಾರ. ನನಗೆ ನಗರವನ್ನು ಸುತ್ತಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಒಂದು ಸ್ಪಂದನ ಮತ್ತು ಅವರ ಒಂದು ಪ್ರತಿಕ್ರಿಯೆಯನ್ನು ನೋಡಿದಾಗ ಖಂಡಿತವಾಗಿ ಮತದಾರರು ನನ್ನ ಬಗ್ಗೆ ಒಂದು ಒಲವು ಮೂಡಿದ್ದಾರೆ ಅಂತ ನನಗೆ ಖಾತ್ರಿಯಾಗಿದೆ. ಖಂಡಿತವಾಗಿ ಜನ ನನ್ನನ್ನು ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಮತ್ತು ಜನರ ಆಶೋತ್ತರಗಳನ್ನು ಪುನಃ ನಾನು ಅದನ್ನು ಈಡೇರಿಸಲು ನನ್ನ ಸರ್ವ ಪ್ರಯತ್ನವನ್ನು ಮಾಡ್ತೀನಿ ಎಂಬುದನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಎಲ್ಲ ಮತದಾರರಿಗೂ ನಾನು ಶುಭವನ್ನು ಕೋರುತ್ತೇನೆ.